ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆಯನ್ನ ಖಂಡಿಸಿ ಬಜರಂಗ ದಳ ಪುತ್ತೂರು ಜಿಲ್ಲಾ ವತಿಯಿಂದ ಪ್ರತಿಭಟನಾ ಸಭೆಯು ಮಿನಿ ವಿಧಾನಸೌಧದ ಬಳಿ ಇರುವ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಬಳಿ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಬಜರಂಗ ದಳದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಸಂಯೋಜಕ ಮುರಳೀಕೃಷ್ಣ ಹಸಂದಡ್ಕ ಮಾತನಾಡಿ, ದೇಶದ ಮೂಲ ನಿವಾಸಿಗಳಾದ ಕಾಶ್ಮೀರಿ ಪಂಡಿತರ ಮೇಲೆ ಪಾಕಿಸ್ತಾನಿ ಭಯೋತ್ಪಾದಕರು ಮತಾಂಧ ಜಿಹಾದಿಗಳಿಂದ ಆಗುತ್ತಿರುವ ದೌರ್ಜನ್ಯವನ್ನ ಇಡೀ ದೇಶದ ಹಿಂದೂ ಸಂಘಟನೆಗಳು ಖಂಡಿಸಿದ್ದು, ಕಾಶ್ಮೀರಿ ಪಂಡಿತರೊಂದಿಗೆ ನಾವಿದ್ದೇವೆ ಎಂಬ ಸಂದೇಶ ನೀಡುವುದಕ್ಕೆ ಈ ಪ್ರತಿಭಟನೆ ನಡೆಯುತ್ತಿದೆ ಎಂದು ಹೇಳಿದರು. ಅದೇ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ನಮ್ಮ ಮೇಲೆ ಈ ದೇಶದ ನಿವಾಸಿಗಳ ಮೇಲೆ ಈ ದೇಶದ ಮೂಲ ನಿವಾಸಿಗಳ ಮೇಲೆ ಕಾಶ್ಮೀರಿ ಪಂಡಿತರು ಅಂತ ಕಳಿಸಿಕೊಂಡು ಬಂದಿರತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಮಾಡುವುದರ ಮುಖಾಂತರ ಈ ದೇಶದ ಮೇಲೆ ಮತ್ತೆ ನಿಮ್ಮ ಮೇಲೆ ಭಯೋತ್ಪಾದನಾ ದಾಳಿಯನ್ನ ಮಾಡ್ತೇವೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥ ಭಯೋತ್ಪಾದಕರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನ ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆ ದೇಶದಾದ್ಯಂತ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಭಾರತ ಹಳೆಯ ಭಾರತ ಅಲ್ಲ, ಈ ಭಾರತ ಹಿಂದಿನ ಭಾರತ ಅಲ್ಲ. ಭಾರತ ಬದಲಾಗಿದೆ. ಭಾರತ ಮತ್ತೆ ವಿಶ್ವಗುರುವಾಗುವಂತಹ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನು ಏರ್ತಾ ಇದೆ. ಅರೆ 1947ನೇ ಇಸ್ವಿಯಿಂದ ಸುಮಾರು 1970ನೇ ಇಸ್ವಿ ತನಕ ಈ ದೇಶದ ಮೇಲೆ ಆಕ್ರಮಣವನ್ನ ಮಾಡಿದ್ರ. ಈ ದೇಶದ ಮೇಲೆ 1990ನೇ ಇಸ್ವಿ ಅಥವಾ 95ನೇ ಇಸ್ವಿ ತನಕ ಭಯೋತ್ಪಾದನೆ ಮುಖಾಂತರ ಈ ದೇಶವನ್ನ ನಾಶ ಮಾಡಬೇಕು, ಈ ದೇಶದ ಜನರ ಮೇಲೆ ಆಕ್ರಮಣ ಮಾಡಬೇಕು, ಬಾಂಬ್ಗಳನ್ನ ಸ್ಫೋಟ ಮಾಡಿಸೋದ್ರ ಮುಖಾಂತರ, ಬಂದೂಕುಗಳಿಂದ ದಾಳಿಗಳನ್ನು ಮಾಡೋದ್ರ ಮುಖಾಂತರ ಈ ದೇಶದ ನಿವಾಸಿಗಳನ್ನು ನಾಶ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರ. ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಮಾತನಾಡಿ, ಭಾರತ ಭೂಮಿಯ ಭೂಸ್ವರ್ಗ ಎನಿಸಿರುವ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರ ಮೇಲಾಗುತ್ತಿರುವ ದೌರ್ಜನ್ಯವನ್ನ ನಾವು ಖಂಡಿಸುತ್ತೇವೆ ಎಂದು ಹೇಳಿದರು. ಪಾಕಿಸ್ತಾನದ ಕುಮ್ಮಕ್ಕಿನಿಂದ ನಡೆಯುವಂತಹ ಇಂತಹ ದುಷ್ಕೃತ್ಯಗಳನ್ನ ನಾವು ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣವಾಗಿ ತೀವ್ರವಾಗಿ ಖಂಡಿಸ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಕೇವಲ ಒಂದು ಜಾಗಕ್ಕೆ, ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಇಡೀ ಪ್ರಪಂಚದ, ಇಡೀ ವಿಶ್ವದ ಎಲ್ಲ ಹಿಂದೂಗಳ ಹಿತರಕ್ಷಣೆ ನಮ್ಮ ಸಂಘಟನೆಯ ಧ್ಯೇಯವಾದ್ದರಿಂದ ಕಾಶ್ಮೀರಿ ಹಿಂದೂಗಳು ನಮ್ಮ ಸಹೋದರರು, ಅಲ್ಲಿನ ಮೂಲ ನಿವಾಸಿಗಳು, ಅವರಿಗಾಗಿರುವಂತಹ ಅನ್ಯಾಯಗಳ ವಿರುದ್ಧ ನಾವು ಖಂಡಿತವಾಗಿ ಹೋರಾಡ್ತೀವಿ. ನಮ್ಮ ಧ್ವನಿಯನ್ನು ನಾವು ಈ ಮೂಲಕ ತಿಳಿಯಪಡಿಸ್ತೀವಿ. ನಮ್ಮ ಆಗ್ರಹ ಏನಂದರೆ, ಕಾಶ್ಮೀರಿ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ದಯವಿಟ್ಟು ರಕ್ಷಣೆಯನ್ನು ಕೊಡಿ, ಪುನರ್ವಸತಿಯನ್ನು ಕಲ್ಪಿಸಿ ಹಾಗೂ ಕಾಶ್ಮೀರವನ್ನು ಪುನಃ ನಮ್ಮ ದೇಶದ ಮುಕ್ಕುಟವಾದಂತಹ ಕಾಶ್ಮೀರವನ್ನು ಪುನಃ ಈ ಭೂಲೋಕದ ಸ್ವರ್ಗವನ್ನಾಗಿ ಮಾಡಬೇಕು ಅಂತ ಹೇಳುವ ಆಗ್ರಹವನ್ನು ಈ ಮೂಲಕ ನಾವು ಈ ಪ್ರತಿಭಟನೆ ಸಭೆಯ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಬಿಎಸ್, ವಿಶ್ವ ಹಿಂದೂ ಪರಿಷತ್ನ ಸಹ ಸಂಚಾಲಕ ಭರತ್ ಕುಂಟೇಲು, ವಿಶ್ವ ಹಿಂದೂ ಪರಿಷತ್ನ ಪ್ರಖಂಡದ ವಿಶಾಖ್ ರೈ, ವಿಶ್ವ ಹಿಂದೂ ಪರಿಷತ್ನ ಪ್ರಖಂಡ ಅಧ್ಯಕ್ಷ ಹರೀಶ್ ಕುಮಾರ್ ದೋಳ್ಪಾಡಿ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರಖಂಡ ಅಧ್ಯಕ್ಷರಾದಂತಹ ಜನಾರ್ದನ್ ಬೆಟ್ಟ ಇವರೆಲ್ಲರನ್ನ ಒಂದೇ ಮಾತರಂ. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks, glass shutter for kitchen, pantry, lift ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.